ಭಯ ಎಂತ ಗೊತ್ತುಂಟ, ಒಂದ್ಸಲ ನನಗೆ ಏಡಿ ಕಚ್ಚಿತ್ತು. ಹಾವು ಕಚ್ಚಿದ ರೀತಿಯಲ್ಲಿ ಇತ್ತು ಅದು. ಎಲ್ಲರ ಸಪೋರ್ಟ್ ಇದ್ದರೆ ಕಮೆಂಟ್ ಮಾಡಿ. ಖಂಡಿತ ಈ ಮದ್ದಿನ ಬಗ್ಗೆ ಮತ್ತು ಹಳೆ ಕಾಲದ ಕೆಲವೊಂದು ವಿಚಾರಗಳ ಬಗ್ಗೆ ಎಲ್ಲ ಆ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಕಲಿಕ್ಕೆ ನೋಡ್ತೇನೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕೂಡ ಡೈಲಿ ಲೈಫ್ ವ್ಲಾಗ್ ಮಾಡ್ತಾ ಇದ್ದೇನೆ. ಸೊ ಮಳೆಗಾಲಕ್ಕೆ ನಮ್ಮ ಊರು ಹೇಗಾಗಿದೆ ಅಂತ ಇವತ್ತಿನ ವ್ಲಾಗಲ್ಲಿ ನಿಮಗೆ ತೋರಿಸ್ತೇನೆ ಅಂತ. ಸೊ ಒಂದಷ್ಟು ನೋಡುವ ಬೆಳಗಿನ ಸಂಜೆ ತನಕ ಏನಾಗುತ್ತೆ ಅಂತ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. Boo boo boo. ನಮ್ಮ ಬೆಕ್ಕಿನ ಮರಿಯೊಂದು ಆಚೆ ಈಚೆ ಓಡ್ತಾ ಉಂಟು. ನೋಡ ನಮ್ಮ ಊರು ಹೇಗಾಗಿದೆ ಅಂತ ತೋರಿಸ್ತೇನೆ. ಬಿದ್ದರೆ ಹೋಯ್ತು, ಅಷ್ಟು ಪಾಚಿ ಹಿಡಿದಿದೆ. ಇಲ್ಲಿಗೆ ರೋಡ್ ಕೂಡ ಎಂಡ ನೋಡಿ, ಮತ್ತೆ ಈ ಕಡೆಯಿಂದ ಆ ಕಡೆ ಹೋಗೋರಿಗೆಲ್ಲ ನಡ್ಕೊಂಡೇ ಹೋಗ್ಬೇಕು ಪಾಪ. ನೋಡಿ ಮೊದಲೆಲ್ಲ ತೋಡಲ್ಲಿ ಫುಲ್ ನೀರಿತ್ತು, ಈಗ ಫುಲ್ ಹುಲ್ಲಾಗಿದೆ, ಕ್ಲೀನ್ ಇಲ್ಲ ತೋಡು. ಮಾವಿನಕಾಯಿ ಮರ ಉಂಟು, ನೇರಳೆ ಮರ ಉಂಟು. ಹಸಿರು ಹಸಿರು. ಅದಲ್ಲಿ ಕಾಣಿಸ್ತಾ ಉಂಟಲ್ಲ, ಅದು ಸುಳ್ಳಮಲೆ ಗುಡ್ಡೆ. ಹೋಗ ಅಲ್ಲಿ ತನಕ ಹೋಗ್ತೇನೆ. ನಾನು ಈ ಕಡೆ ಬರೋದೇ ತುಂಬ ದಿನ ಆಯಿತು, ಅಂತ ಮಳೆ ಸ್ಟಾರ್ಟ್ ಆದ ನಂತರ ಬರಲಿಲ್ಲ. ಟ್ರೈನ್ ಟ್ರ್ಯಾಕಿಗೆಲ್ಲ ಹೋಗ್ತಾ ಇದ್ದೆ ಅಲ್ವಾ, ಅಲ್ಲಿ ಒಂದು ಸುಸೈಡ್ ಆಯ್ತಲ್ವ, ನಂತರ ಹೋದದ್ದು ಕಮ್ಮಿ. ಈಗ ಒಬ್ಬಳೇ ಹೋಗ್ತಾ ಇದ್ದೇನೆ. ಯಾರಾದರೂ ನೋಡಿದ್ರೆ ನನಗೆ ಇವಳೆಂತ ಒಬ್ಬೊಬ್ಬಳೇ ಮಾತಾಡಿಕೊಂಡು ಹೋಗ್ತಿದ್ದಾಳೆ ಅಂತ ಅಂದ್ಕೊಳ್ಬೋದು. ಹೋಗ್ತಾ ಇದ್ದೇನೆ ನಡ್ಕೊಂಡು. ಇಲ್ಲಿ ಹೋಗ್ಲಿಕ್ಕೆ ಭಯ ಎಂತ ಗೊತ್ತುಂಟ, ಒಂದ್ಸಲ ನನಗೆ ಏಡಿ ಕಚ್ಚಿತ್ತು. ಹಾವು ಕಚ್ಚಿದ ರೀತಿಯಲ್ಲಿ ಇತ್ತು ಅದು. ಎರಡು ಡಾಟ್ ಆಗಿತ್ತು, ಏಡಿ ಕಚ್ಚಿದ್ದು. ಆಗ ನನಗೆ ಈ ಕಡೆಲ್ಲ ಹುಲ್ಲಿತ್ತು ಮಾತ್ರ, ಈಗ ದಾರಿ ಕ್ಲಿಯರ್ ಉಂಟಲ್ವ, ಇದು ಹುಲ್ಲೆಲ್ಲ ಇತ್ತು, ಹಾಗಾಗಿ ಗೊತ್ತಾಗಲಿಲ್ಲ ಕಚ್ಚಿದ್ದು. ಮತ್ತು ಅಲ್ಲೇ ಹತ್ತಿರದಲ್ಲಿತ್ತು, ಹಾಗೆ ಏಡಿ ಅಂತಲೇ ಕನ್ಫರ್ಮ್ ಆಯಿತು. ಸಿಡಿಲು ಬಡಿತಾ ಉಂಟು, ಈಗ ಹೋಗ್ಬೇಕು ವಾಪಸ್ ಮನೆಗೆ. ಮೊದಲೆಲ್ಲ ಇದರಲ್ಲಿ ಸ್ವಿಮ್ಮಿಂಗ್ ಎಲ್ಲ ಮಾಡ್ತಿದ್ವಿ, ಈಗ ಸ್ವಿಮ್ಮಿಂಗ್ ಅಲ್ಲ, ಇದರಲ್ಲಿ ನಿಂತ ನೀರಾಗಿದೆ, ಹೋಗೋ ನೀರಾಗಲಿಲ್ಲ ಈಗ. ನನಗೆ ಆ ಕಡೆ ಹೋಗ್ಲಿಕ್ಕೆ ಭಯ ಆಗ್ತದೆ. ಅಲ್ಲಿ ನೋಡಿ, ಸೂಸೈಡ್ ಮಾಡಿದ್ದು ಅಲ್ಲೇ ಪಾಯಿಂಟ್. ಅದಕ್ಕೆ ನಾನು ಒಬ್ಬಳೇ ಹೋಗೋದಿಲ್ಲ.
ಈಗ ವಾಪಸ್ ಬಂದ ದಾರಿಗೆ ಹೋಗ್ತಿದ್ದೇನೆ ಮನೆಗೆ. ಮಳೆ ಬರಲಿಕ್ಕಾಗಿದೆ, ವಾಪಸ್ ಬೇಗ ಹೋಗಿ ಮನೆ ಸೇರಿಕೊಳ್ಬೇಕಷ್ಟೆ. ನೀವು ಉಪ್ಪೋಲಿಗೆ ಮರ ನೋಡಿದ್ದೀರಾ? ಉಪ್ಪೋಲಿಗೆ ಮರ ಅಂತ ಹೇಳ್ತಾರೆ. ಅದಕ್ಕೆ ಎಂತ ಹೇಳ್ತಾರಪ್ಪ ಕನ್ನಡದಲ್ಲಿ? ಈ ಕುರಿ ಕಜ್ಜಿ ಅಂತೆಲ್ಲ ಆಗ್ತದಲ್ಲ, ಮೈಯಲ್ಲಿ ಕುರಿ ಕಜ್ಜಿ ಅಂದರೆ ಬ್ಲಡ್ ಸರಿ ಇಲ್ಲದಾಗ ಅದೆಲ್ಲ ಆಗ್ತದೆ ನೋಡಿ, ಕಣ್ಣಲ್ಲಿ ಕುರಿ ಬೀಳುದು, ಅದಕ್ಕೆಲ್ಲ ಇದು ಬೆಸ್ಟ್. ಉಪ್ಪೊಲ್ಲಿಗೆ ತಪ್ಪು ಅಂತ ಹೇಳ್ತಾರೆ. ಅದಕ್ಕೆ ಎಂತ ಕನ್ನಡದಲ್ಲಿ ಹೇಳ್ತಾರೆ ಗೊತ್ತಿಲ್ಲ. ಇದರ ಮಾಯನ ಹಾಕ್ತಾರೆ. ತೆಕ್ಕಿ ತಪ್ಪು ಇದರಲ್ಲಿ ಇದೆಲ್ಲ ಮಾಡ್ತಾರೆ, ಅಂತ ಅಡ್ಡಿ ಮಾಡ್ತಾರೆ ತಿಂಡಿ. ಉಪ್ಪೊಲಿಗೆ ತಪ್ಪು ತುಂಬ ಉಂಟಾಯ್ತು ಇಲ್ಲಿ. ನಿಮಗೆ ನಾನು ನನ್ನ ಅಮ್ಮನ ಹತ್ರ ಹೇಳಿಸ್ತೇನೆ ಯಾವುದಕ್ಕೆ ಏನೆಲ್ಲ ಮದ್ದಿಗೆ ಯೂಸ್ ಆಗ್ತದೆ ಅಂತ. ಕೆಲವೊಂದೆಲ್ಲ ಉಂಟಿಲ್ಲಿ. ಮತ್ತು ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಮ್ಮನಿಗೆ ಸ್ವಲ್ಪ ಸೊಂಟ ನೋವು ಉಂಟು, ಹಾಗೆ ಮಲಗಿದ್ದಾರೆ. ಅಮ್ಮನ ಹತ್ರ ಮಗುವನ್ನು ಕೂಡ ಮಲಗಿಸಿ ಬಂದಿದ್ದೇನೆ. ಸೊ ಈಗ ವಾಪಸ್ ಮನೆಗೆ ಹೋಗಬೇಕು. ನಾನು ನಮ್ಮ ಊರನ್ನೊಮ್ಮೆ ತೋರಿಸುವ ಅಂತ ಹೇಳಿ ಬಂದೆ. ಮತ್ತು ಆ ಕಡೆ ಹೋದರೆ ತುಂಬ ಉಂಟು, ಈ ನರ್ತೆ ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಆಗ್ತದೆ ಗದ್ದೆಯಲ್ಲಿ. ಅದೆಲ್ಲ ತೋರಿಸುವ ಇನ್ನೊಂದು ಸಲ. ಸೊ ಈಗ ಮನೆಗೆ ಹೋಗ್ತಿದ್ದೇನೆ ವಾಪಸ್. ಅಮ್ಮ ಮದ್ದು ಕುಡಿದು ಮಲಗಿದ್ದಾರೆ. ಈಗ ಮಧ್ಯಾಹ್ನ ಆಯಿತು ಗೈಸ್, ಮಧ್ಯಾಹ್ನ. ಇಲ್ಲೊಂದು ಚಿಟ್ಟೆ ಹೂವಿನ ಗಿಡ ನೋಡಿ ಅಂತೆ, ಡಿಫ್ರೆಂಟ್ ಕಲರಲ್ಲಿದೆ. ಸೊ ಅದಕ್ಕೆ ಜಸ್ಟ್ ಒಂದು ವಿಡಿಯೋ ಮಾಡುವ ಅಂತ ಮಾಡ್ತಿದ್ದೇನೆ. ಚೆನ್ನಾಗಿದೆ ಅಲ್ವಾ? ಡಿಫ್ರೆಂಟ್ ಆಗಿದೆ. ಸದ್ಯಕ್ಕೆ ಮಳೆ ಬರ್ತಾ ಉಂಟು. ಇನ್ನೊಂದ್ಸಲ ತೋರಿಸ್ತೇನೆ. ಅದನ್ನು ಬೀಜ ಬಿತ್ತಿದ್ರೆ ತುಂಬ ಕಡೆಗಳಲ್ಲಿ ಹರಡ್ತದೆ ಅದು. ಮಳೆ ಬಂತು ನೋಡಿ, ನಾನು ಬೇಗ ಬಂದದ್ರಿಂದ ಆಯಿತು. ಮಳೆ ಬಂತು, ಮಳೆ ಮಳೆ ಕಾಣ್ತದಾ? ಮೊನ್ನೆ ಒಬ್ಬರು ಕೇಳಿದ್ರು, ನಿಮ್ಮ ಮನೆಗೆ ರೋಡಿನ ನೀರೆಲ್ಲ ಬರೋದಿಲ್ವಾ ಅಂತ. ರೋಡಿನ ನೀರು ಮನೆಗೆ ಬರೋದಿಲ್ಲ ಆಯ್ತಾ ಗೈಸ್, ಆದರೆ ಆ ಕಡೆಯಿಂದ ಬರ್ತದೆ. ಅದು ಗುಡ್ಡ ನೋಡಿ, ಆ ಕಡೆಯಿಂದ ಕೆಳಗೆ ಬರ್ತದೆ. ಇಲ್ಲಿ ನೀರು ಬರೋದಿಲ್ಲ. ಇಲ್ಲಿ ನಮ್ಮದು ಮಾಣಿ ಗ್ರಾಮ ಹೇಗಾಗಿದೆ ಗೊತ್ತುಂಟಾ? ಫುಲ್ ಅಭಿವೃದ್ಧಿ ಹೊಂದಿದ ಗ್ರಾಮ ಆಗಿದೆ. ಇಲ್ಲಿ ತನಕ ಫುಲ್ ಕಾಂಕ್ರೀಟ್ ಆಗಿದೆ. ಮತ್ತು ಇದು ಚರಂಡಿಯ ಏನು ಹೇಳ್ತಾರೆ, ಕಣಿ, ಅದು ಕೂಡ ಆಗಿದೆ. ಅದು ಎಲ್ಲಿಗೆ ಸೇರ್ತದೆ ಹೇಳ್ತೇನೆ ನಿಮಗೆ ನೋಡಿ. ಅದು ಈ ಕಡೆಯಿಂದ ಹೋಗ್ತದೆ. ಸೊ ನಮ್ಮ ಮಾಣಿಯಲ್ಲಿ ಗಲ್ಲಿಗೆ ಕೂಡ ರೋಡ್ ಆಗಿದೆ. ರೋಡ್ ಇಲ್ಲ ಅಂತ ಯಾವ ಪ್ಲೇಸ್ ಕೂಡ ಇಲ್ಲ. ಅಭಿವೃದ್ಧಿ ಹೊಂದಿದ ಗ್ರಾಮ ಆಯ್ತಾ ನಮ್ಮದು. ಅದಕ್ಕೆ ತುಂಬ ಖುಷಿ ಉಂಟು. ಒಂದು ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳಿದ ತಕ್ಷಣ ಆಗ್ತದೆ ಪಂಚಾಯತ್ ಕಡೆಯಿಂದ ಕೂಡ. ಸೊ ಹಾಗಾಗಿ ನಮ್ಮ ಮನೆಗೆ ನೀರು ಬರೋದಿಲ್ಲ ನೋಡಿ, ಅಲ್ಲಿಂದ ಡೈರೆಕ್ಟ್ ಆಚೆ ಹೋಗ್ತದೆ ನೀರು. ಮತ್ತು ಅಲ್ಲಲ್ಲಿ ಕಣಿ ಎಲ್ಲ ಉಂಟಲ್ಲ, ಅದಕ್ಕೆ ಹೋಗ್ತದೆ. ರೋಡಿನ ನೀರು ಬರೋದಿಲ್ಲ, ಆದರೆ ಗುಡ್ಡೆಯ ನೀರು ಮಾತ್ರ ಅಲ್ಲಿಂದ ಹರಿದು ಈ ಕಡೆಯಾಗಿ ಅಲ್ಲಿಗೆ ಹೋಗ್ತದೆ. ಹಾಗೆ ಸ್ವಲ್ಪ ಅಂಗಳ ಹಾಗೆ ಉಂಟು, ಗಲೀಜಿ. ಈಗ ನೋಡಿ ಮಳೆಗಾಲಕ್ಕೆಲ್ಲ ಹಾಕಿಟ್ಟಿದ್ದಾರೆ ಅಮ್ಮ ಗೋಣಿ. ಬಂತು ಮುನ್ನಿ ಬಂದ್ಲು. ಮಳೆ ಬಂದರೆ ಬರ್ತಾಳೆ, ಇಲ್ಲದಿದ್ರೆ ಎಲ್ಲಿ ಇರ್ತಾಳೆ ಅಂತಲೇ ಗೊತ್ತಿಲ್ಲ. ಮತ್ತೊಂದು ತಿಂಡಿಯ ತೊಟ್ಟೆ ಪರಪರ ಆದಾಗ ಬರ್ತದೆ. ವಾಪಸ್ ಮನೆಗೆ ಬಂದೆ. ಒಂದು ಸಣ್ಣ ಪ್ಲ್ಯಾನ್ ಹಾಕ್ಕೊಂಡಿದ್ದೇನೆ. ತುಂಬ ಜನ ಕೇಳಿದರು, ಅಮ್ಮ ಮದ್ದಿನ ಬಗ್ಗೆ ಎಲ್ಲ ಹೇಳ್ತಾ ಇದ್ರಲ್ವಾ, ಯಾಕೆ ಸ್ಟಾಪ್ ಮಾಡಿದ್ರಿ ಅಂತ. ಕೆಲವೊಂದು ಮದ್ದಿನ ಬಗ್ಗೆ ಹೇಳಿ ಅಂತ ಕೆಲವರು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದರು. ಇಂಥ ಕೆಲವೊಂದು ಸಮಸ್ಯೆಗೆ ಏನು ಪರಿಹಾರ ಅಂತ, ಈ ಮೂಲವ್ಯಾಧಿ ಅದೆಲ್ಲ ಕೇಳಿದರು. ಸೊ ಅದಕ್ಕೆ ನಾನು ಅವರಿಗೆ ಜಸ್ಟ್ ಒಂದು ವಾಯ್ಸಲ್ಲಿ ಹೇಳಿಬಿಟ್ಟೆ. ಅಮ್ಮ ಹೇಳಿದ್ದನ್ನೇ ವಾಯ್ಸ್ ಮೆಸೇಜಲ್ಲಿ ಕಳಿಸಿಬಿಟ್ಟೆ. ಸೊ ಉಲ್ಲೆ ಅಮ್ಮ ಇದ್ದಾರೆ ಇಲ್ಲ ಅಂತ ಚೆಕ್ ಮಾಡ್ತಿದ್ದಾರೆ ನನ್ನ ಹಾಗೆ. ಸೊ
ಇನ್ನು ಅದನ್ನು ಇದೇ ಯೂಟ್ಯೂಬಲ್ಲಿ ಚಾನಲಲ್ಲಿ ಹೇಳೋದಷ್ಟು ಸರಿಯಾಗಲ್ಲ, ಯಾಕಂತ ಹೇಳಿದ್ರೆ ತುಳು ಕನ್ನಡ ಎಲ್ಲ ಮಿಕ್ಸ್ ಆಗ್ತದಲ್ವ. ಸೊ ಅಮ್ಮನಿಗೆ ಅಂತ ಒಂದು ತುಳು ಚಾನಲ್ ಕ್ರಿಯೇಟ್ ಮಾಡುವಂತ ಇದ್ದೇನೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಕಮೆಂಟ್ ಮಾಡಿ. ಖಂಡಿತ ಈ ಮದ್ದಿನ ಬಗ್ಗೆ ಮತ್ತು ಹಳೆ ಕಾಲದ ಕೆಲವೊಂದು ವಿಚಾರಗಳ ಬಗ್ಗೆ ಎಲ್ಲ ಆ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಕಲಿಕ್ಕೆ ನೋಡ್ತೇನೆ. ಸೊ ನಿಮಗೆ ಬೇಕು ಅಂತ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಒಂದು 10 ಕಮೆಂಟ್ ಬಂದರೆ ಗ್ಯಾರಂಟಿ ಅಮ್ಮಂದ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೇನೆ. ಸೊ ನಿಮ್ಮ 10 ಕಮೆಂಟ್ ನೋಡುವ, 10 ಜನ ಕಮೆಂಟ್ ಮಾಡಿದರೆ ಖಂಡಿತ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೇನೆ. ಎಸ್, ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್, ಟೇಕ್ ಕೇರ್.